ಕೂತಿದೆ ಸೋತು. ಹೋ ಬಾಯಿಗೆ ಬರದೆ ಮಾತು ತುದಿ ನಾಲಿಗೆ ಕೂತಿದೆ ಸೋತು. ಕದ್ದು ಮುಚ್ಚಿ ಕಳ್ಳ ಹೃದಯವು ಕುಣಿತ ಕಲಿತಿದೆ. ಸದ್ದಿಲ್ಲದೆ ನೆನಪುಗಳದೆ ಗಣಿತ ನಡೆದಿದೆ. ನೀನೆಂದರೆ ನಂಗಂತೂ ಪ್ರಾಣ, ಇದ ಹೇಳೋಕೆ ಸಾಲದು ಪ್ರಾಣ. ಸಖಿಯೇ ಸಖಿಯೇ ಮಾತನಾಡೋದು ಹೇಗಂತ ಹೇಳಿಕೊಡು. ಸಖಿಯೇ ಸಖಿಯೇ ನನ್ನ ಕಣ್ಣನ್ನ ನೀರಾಗೆ ಓದಿ ಬಿಡು. ಸಖಿಯೇ ಸಖಿಯೇ ಮಾತನಾಡೋದು ಹೇಗಂತ ಹೇಳಿಕೊಡು. ಸಖಿಯೇ ಸಖಿಯೇ ನನ್ನ ಕಣ್ಣನ್ನ ನೀರಾಗೆ ಓದಿ ಬಿಡು. ಬಾಯಿಗೆ ಬರದೆ ಮಾತು ತುದಿ ನಾಲಿಗೆ ಕೂತಿದೆ ಸೋತು. ಓ ಬಾಯಿಗೆ ಬರದೆ ಮಾತು ತುದಿ ನಾಲಿಗೆ ಕೂತಿದೆ ಸೋತು. ಕೂಗಿ ಕರೆಯುವೆ ನಿನ್ನ, ಮರೆಯಾಗುವೆನು ನೀನು ತಿರುಗುವ ಮುನ್ನ. ಸುತ್ತ ನಿನ್ನಯ ನೆರಳನು ಕಾಡಿಕೊಳ್ಳುವೆ ಬೆರಳನು. ಕೋಟಿ ಕನಸು ಕಾಡಿವೆ ಈ ಮೌನ ಬಲುಭಾರ. ಇದಕ್ಕೇನು ಪರಿಹಾರ? ಬರೀ ನನ್ನದು ಏಕಾಂಗಿ ಗಾನ, ಎಲ್ಲೆಲ್ಲಿಗೂ ಗದಯಾನ. ಸಖಿಯೇ ಸಖಿಯೇ ನನ್ನನ್ನು ನೋಡುತ್ತಾ ಇದ್ದು ಬಿಡು. ಸಖಿಯೇ ಸಖಿಯೇ ಅದೊಂದ ಹಿಂದಿಂದ ಹಿಕ್ಕಿಕೊಡು. ಸಖಿಯೇ ಸಖಿಯೇ ಚೂರು ನನ್ನನ್ನು ನೋಡುತ್ತಾ ಇದ್ದು ಬಿಡು. ಸಖಿಯೇ ಸಖಿಯೇ ಸವಿ ಮಾತು ಬಾಯಿಗೆ ಬರದೆ ಮಾತು ತುದಿ ಕಂಬರಿಗೆ ಸೌಮ್ಯ
ಮೈಕ ಉಂಡು ಮೂಲೆ ಬತ್ತರೋಣ. ಹಲೋ 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 ಹತ್ತೂರು ಬಡೆಯ ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವರನ್ನ ಮನಸಾರೆ ಸ್ಮರಿಸ್ತಾ ಆಫರ್ಗಳ ಬಿಗ್ ಬಾಸ್ ರಾಧಾಸ್ ಉತ್ಸವ ಶಾಪ್ ಅಂಡ್ ವಿನ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತಹ ಸ್ವಾಗತ. ಪ್ರಥಮವಾಗಿ ಪ್ರತಿಯೊಂದು ಸಂಸ್ಥೆಗೆ ಕೂಡ ದೇವರು ಅಂತ ಹೇಳಿದ್ರೆ ಗ್ರಾಹಕರಾಗಿರ್ತಾರೆ. ಹಾಗಾಗಿ ಇವತ್ತು ಆಗಮಿಸಿರುವಂತಹ ಎಲ್ಲಾ ಗ್ರಾಹಕ ದೇವರುಗಳಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಹಾಗೇನೆ ಶಾಪ್ಗೆ ಬಂದಾಗ ಪ್ರತಿಯೊಬ್ಬರನ್ನ ಕೂಡ ಪ್ರೀತಿಯಿಂದ ಸ್ವಾಗತ ಮಾಡಿ ವೆಲ್ಕಮ್ ಮಾಡಿ ಅವರಿಗೆ ನಗು ಮೊಗದ ಸೇವೆಯನ್ನ ಕೊಡ್ತಾ ಇರುವಂತಹ ರಾಧಾಸ್ನ ಸಿಬ್ಬಂದಿಗಳಿಗೆ ಸ್ವಾಗತವನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೇನೆ ಇಲ್ಲಿನ ಮಾಲಕರಾಗಿರುವಂತಹ ಪ್ರಕಾಶ್ ಕಾಮತ್ ಹಾಗೇನೆ ಪ್ರಥಮ್ ಕಾಮತ್ ಇವರಿಗೆ ಕೂಡ ಸ್ವಾಗತವನ್ನ ಹೇಳ್ತಾ ಇದ್ದೀವಿ. ಪ್ರತಿಯೊಬ್ರು ಕೂಡ ರಾಧಾಸ್ ಅಂತ ಹೇಳಿದಾಗ ಒಂದು ನಂಬಿಕೆ ಇಟ್ಕೊಂಡು ಇಲ್ಲಿಗೆ ಬರ್ತಾರೆ. ಉತ್ತಮವಾಗಿರುವಂತಹ ಬಟ್ಟೆಗಳು ನಮಗೆ ಸಿಗುತ್ತೆ ಅನ್ನೋವಂಥದ್ದು 28 ವರ್ಷಗಳ ಜರ್ನಿ. 1996ರಲ್ಲಿ ಪ್ರಾರಂಭವಾದಂತಹ ಸಂಸ್ಥೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಜನರ ನಂಬಿಕೆಯನ್ನ ಉಳಿಸಿಕೊಂಡು ಗುಣಮಟ್ಟದ ಬಟ್ಟೆಗಳನ್ನ ನೀಡ್ತಾ ಇರುವಂತದ್ದು. ಯಾವುದೇ ಒಂದು ಶುಭ ಸಂದರ್ಭಗಳು ಆದಾಗ ಪ್ರತಿಯೊಬ್ಬರು ಕೂಡ ಪ್ರಥಮವಾಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದು ವರ ನಮ್ಮ ರಾಧಾಸ್ಗೂ ಪೋವಡೆ ಅಲ್ಪರ್ದುಂಜಿ ಡ್ರೆಸ್ ಪರ್ಚೇಸ್ ಮನ್ಪೊಡು ಅಂತ ಹೇಳ್ತಾ ಪ್ರತಿಯೊಬ್ಬರು ಕೂಡ ರಾಧಾಸ್ಗೆ ಬರ್ತಾರೆ. ಯಾವುದೇ ಬಟ್ಟೆ ಶಾಪ್ಗಳಿದ್ರೆ ಕೂಡ ಪ್ರಥಮವಾಗಿ ಆಯ್ಕೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಅದು ರಾಧಾಸ್. ಹಾಗಾಗಿ ನಮ್ಮ ಶಾಪ್ಗೆ ಬಂದು ಪ್ರೀತಿಯಿಂದ ಬಟ್ಟೆ ಪರ್ಚೇಸ್ ಮಾಡುವಂತಹ ಗ್ರಾಹಕರಿಗೆ ಹಬ್ಬದ ಸಂದರ್ಭದಲ್ಲಿ ನಾವೇನಾದ್ರೂ ಕೊಡ್ಬೇಕಲ್ವಾ ಅನ್ನುವಂತ ಯೋಚನೆಯನ್ನ ಮಾಡಿಕೊಂಡು ರಾಧಾಸ್ನವರು ಈ ಬಾರಿ ಉತ್ತಮವಾಗಿರುವಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ದೀಪಾವಳಿ ಹಾಗೇನೆ ನವರಾತ್ರಿಯ ಸಂದರ್ಭದಲ್ಲಿ ಗ್ರಾಹಕರಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತದ್ದು ಸ್ಪಿನ್ ಅಂಡ್ ಶಾಪ್ ಅಂಡ್ ವಿನ್ ಅನ್ನುವಂತಹ ಕಾರ್ಯಕ್ರಮ. ಇಲ್ಲಿಗೆ ಬಂದಂತಹ ಗ್ರಾಹಕರು 3,999 ರೂಪಾಯಿಯ ಬಟ್ಟೆಗಳನ್ನ ಪರ್ಚೇಸ್ ಮಾಡಿದ್ರೆ ಅವರಿಗೆ ಶಾಪ್ ಮಾಡಿದ್ದಕ್ಕೋಸ್ಕರ ಅವರು ವಿನ್ ಮಾಡಬೇಕು ಅನ್ನೋ ರೀತಿಯಾಗಿ ಒಂದು ಕೂಪನ್ ಅನ್ನ ಕೊಟ್ಟು ಅದರ ಡ್ರಾ ನಡೀತಾ ಇರುವಂತದ್ದು. ಇವತ್ತು 4ನೇ ಡ್ರಾ ಇವತ್ತು ನಡೀತಾ ಇರುವಂತದ್ದು. ಎಸ್, ಈ ಒಂದು ಕಾರ್ಯಕ್ರಮದ ಒಂದು ಸಣ್ಣದಾಗಿರುವಂತಹ ವಿಚಾರವನ್ನ ನಾನು ಹೇಳಿದೆ, ಬಟ್ ಇದನ್ನ ಸ್ವಲ್ಪ ಸವಿಸ್ತಾರವಾಗಿ ಹೇಳ್ತಾರೆ ಇಲ್ಲಿನ ಮಾಲಕರಾಗಿರುವಂತಹ ಪ್ರಥಮ್ ಕಾಮತ್ ಅವರು. ಎಲ್ಲರಿಗೆ ನಮಸ್ತೆ. ಬಂದ ಗ್ರಾಹಕರಿಗೆ ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ನಮಸ್ತೆ. ನಮ್ಮದು ಯೂಶುವಲ್ ಎವ್ರಿ ಇಯರ್ ನಡೆಯುವುದು ಮಾನ್ಸೂನ್ ಸೇಲ್, ಬಟ್ ಈ ವರ್ಷ ನಾವೊಂದು ಹೊಸತ್ತೇನಾದ್ರೂ ಮಾಡ್ಬೇಕಂತಿದ್ದೆವು. ಸೊ ಒಂದು ಗ್ರಾಹಕರಿಗೆ ಒಂದು ಥ್ಯಾಂಕ್ ಯು ಹೇಳಲಿಕ್ಕೆ, ಅವರೊಂದು ಇಷ್ಟು ಸಹಕರಿಸಿ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಒಂದು ಒಳ್ಳೆ ಅಂದ್ರೆ ವ್ಯಾಪಾರ ಕೊಡ್ತಿದ್ದಾರೆ ನಮಗೆ. ಸೊ ಅವರಿಗೋಸ್ಕರ ಒಂದು ಕೊಡುಗೆ, ಒಂದು ಥ್ಯಾಂಕ್ ಯು ಹೇಳಲಿಕ್ಕೋಸ್ಕರ ನಾವು ಇದೊಂದು ಶಾಪ್ ಅಂಡ್ ವಿನ್ ಒಂದು ಈ ವರ್ಷ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಎವ್ರಿ ವಾರ ನಮ್ಮದು ಡ್ರಾ ಇರ್ತದೆ. ಟಿವಿ ಇರ್ಲಿ, ರೆಫ್ರಿಜಿರೇಟರ್ ಇರ್ಲಿ, ವಾರ್ಡ್ರೋಬ್ ಇರ್ಲಿ, ಅಂಡ್ ಎವ್ರಿ ಮಂತ್ ಎಂಡ್ ಒಂದೊಂದು TVS ಜುಪಿಟರ್ ಸ್ಕೂಟರ್ ಕೊಡ್ತಿದ್ದಾರೆ. ಸೊ ಅದು ಎವ್ರಿ ಮಂತ್ ಎಂಡ್ ಬಂಪರ್ ಡ್ರಾ ಆಗ್ತದೆ. ಅಂಡ್ ಎವ್ರಿ ವೀಕ್ ನಮ್ಗೆ ಹಲವಾರು ಗಿಫ್ಟ್ಗಳು ನಿಮ್ಗೆ ಕೊಡುತ್ತಿದ್ದೇವೆ. ಹಾಗೆ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಈಗ ನಿನ್ನದು ಸ್ಟಾರ್ಟ್ ನಮ್ಮ ನಗರ ಠಾಣೆ ಆಂಜನೇಯ ರೆಡ್ಡಿ ಬಕಾರ ಅರನ್ ಅಬ್ದುಲ್ ರಜಾಕ್.
ಎಸ್, ನಮ್ಮ ಈ ಕಾರ್ಯಕ್ರಮಕ್ಕೆ ಪುತ್ತೂರು ನಗರ ಠಾಣೆಯ ಉಪನಿರೀಕ್ಷಕರಾಗಿರುವಂತಹ ಆಂಜನೇಯ ರೆಡ್ಡಿ ಸರ್ ಬಂದಿದ್ದಾರೆ. ನಿಮಗೂ ಕೂಡ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ಹಾಗೆಯೇ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡ್ಕೊಂಡಿರುವಂತಹ ರಜಾಕ್ ಬಪ್ಪಳಿಗೆ ಅವರು ಕೂಡ ಇದ್ದಾರೆ. ನಿಮಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರಿಬ್ಬರಿಗೆ ಕೂಡ ಇಲ್ಲಿನ ಸಿಬ್ಬಂದಿಗಳು ಹೂವನ್ನ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಸ್ಕೊಳ್ತಿದ್ದಾರೆ. ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾಗಿರುವಂತಹ ಗೆಸ್ಟ್ಗಳು ಬಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿಯೊಬ್ಬರು ಕೂಡ ಕಾನೂನು ಪಾಲನೆ ಮಾಡಬೇಕು ಅನ್ನುವಂಥದ್ದನ್ನ ಹೇಳುವಂತಹ ಆಂಜನೇಯ ರೆಡ್ಡಿ ಅವರು, ಹಾಗೇನೆ ಸಮಾಜ ಸೇವೆಯ ಮೂಲಕ ಹೆಸರುವಾಸಿಯಾಗಿರುವಂತಹ ರಜಾಕ್ ಬಪ್ಪಳಿಗೆಯವರು ಇರುವಂತದ್ದು. ರೆಡ್ಡಿ ಸರ್ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಕೇಳ್ಕೊತಾ ಇದ್ದೆ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು. ಪುತ್ತೂರು ಇರತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ 2ನೇ ಅತ್ಯಂತ ದೊಡ್ಡ ಪಟ್ಟಣ. ಅದರಲ್ಲಿ ನಾನು ನೋಡ್ದಂಗೆ ಮೊದಲೆಲ್ಲ ನಾವು ಈ ಕಡೆ ಬಂದಾಗ, ದಕ್ಷಿಣ ಕನ್ನಡಕ್ಕೆ ಬಂದಾಗ ಎಲ್ಲಿ ನೋಡಿದ್ರು ರಾಧಾಸ್ ಟೆಕ್ಸ್ಟೈಲ್, ಒಮ್ಮೆ ಮದುವೆ ಸಮಾರಂಭಗಳಿಗೆ ಒಮ್ಮೆ ಸಂಪರ್ಕಿಸಿ ರಾಧಾಸ್ ಅಂತ. ಆವಾಗ ನಾನು ನೋಡ್ತಾ ಅನ್ಕೊಂತಿದ್ದೆ, ಇಲ್ಲಪ್ಪ ಅದಿರೋದು ಎಷ್ಟು ಚೆನ್ನಾಗಿದೆ, ನೋಡಬೇಕು ಒಮ್ಮೆ ಅಂತ. ಆದರೆ ಒಮ್ಮೆನೂ ಸಹ ಇದಕ್ಕೆ ಬರಲಿಕ್ಕಾಗಿಲ್ಲ. ಬಟ್ ಇವತ್ತೊಂದು ಗ್ರೇಟ್ ಡೇ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನನಗೊಂದು ಈಗ ಪ್ರೀತಿ ಆಮಂತ್ರಣ ಕೊಟ್ರಿ. ಹಾಗಾಗಿ ಎಲ್ಲ ಸಹ ಬಂದಿರಿ. ಆಲ್ಮೋಸ್ಟ್ ಅಲ್ಲೆಲ್ಲ ಅಮ್ಮಂದಿರು ಜಾಸ್ತಿ ಇದ್ದಾರೆ, ಎಲ್ಲ ಸಹೋದರಿದ್ದಾರೆ. ನಿಮ್ಗೆಲ್ರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ, ದೇವರು ಒಳ್ಳೇದು ಮಾಡಲಿ. ಒಂದು ಬಹಳ ಇಂಪಾರ್ಟೆಂಟ್. ಇವತ್ತು ಪ್ರತಿಯೊಬ್ಬರು ಸಹ ಸ್ವಂತ ನಾನು ಸರ್ಕಾರಿ ಜಾಬ್ ಮಾಡಬೇಕು ಅಥವಾ ನಾನೇನಾದರೂ ಸಂಪಾದನೆ ಮಾಡಬೇಕು, ಫಾರಿನ್ಗೆ ಹೋಗಬೇಕು ಅಂತ ಇದರಲ್ಲಿ ನೀವು ಇವತ್ತೊಂದು ಚೆನ್ನಾಗಿರುವಂಥ ಒಂದು ರಾಧಾ ಟೆಕ್ಸ್ಟೈಲನ್ನು ನಮ್ಮೂರಲ್ಲಿ ಸ್ಟಾರ್ಟ್ ಮಾಡಿದಿರಿ. ಎಷ್ಟೋ ಜನ ಯೂತ್ಸ್ಗೆ, ಎಷ್ಟೋ ಜನ ನಮ್ಮ ಅಕ್ಕ ತಂಗಿಯರಿಗೆ ಒಂದು ಜಾಬನ್ನು ತೆಗೆಸ್ಕೊಟ್ರಿ. ಭಾಳ ಖುಷಿ ಆಗುತ್ತೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇದನ್ನೇ ಹೇಳುವಂಥದ್ದು, ನಮ್ಮ ದೇಶದ ಆರ್ಥಿಕ ತಜ್ಞರು ಸಹ ಇದನ್ನೇ ಹೇಳುವಂಥದ್ದು. ನಾವು ಉದ್ಯೋಗ ಬೇಡೋದಲ್ಲ, ನಾವು ಉದ್ಯೋಗ ಕೊಡುವಂಥರಾಗಬೇಕು, ಉದ್ಯೋಗದಾತರಾಗಬೇಕು. ಹಾಗೆ ರಾಧಾ ಟೆಕ್ಸ್ಟೈಲ್ ಅಂತಕ್ಕಂಥದ್ದು ಇವತ್ತು ಉದ್ಯೋಗದಾತವಾಗಿದೆ. ಎಷ್ಟೋ ಜನಕ್ಕೆ ಇಲ್ಲಿ ಬೇಕಾಗಿರುವಂತಹ ಒಂದು ಉದ್ಯೋಗ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ರಜಾಕ್ ಬಪ್ಪಳಿಗೆ ಅವರ ಜೊತೆಯಲ್ಲಿ ನಮಗೆ ಕಾರ್ಯಕ್ರಮ ಅಂತಂದರೆ ನನಗೆ ಭಾಳ ಖುಷಿ. ಒಂದು ಸಣ್ಣ ವಾಕ್ಯ ಹೇಳ್ಬೋದು ಅವ್ರ ಬಗ್ಗೆ. ಅಂದರೆ ಇಂಗ್ಲೆಂಡ್ ಆಲದ ದೇಶವಿಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ, ರಜಾಕ್ಕೆ ಸಂಬಂಧಪಡುವಂಥ ವಿಷಯನೇ ಇಲ್ಲ ಅಂತಂದರೆ ಎಲ್ಲ ವಿಷಯಗಳು ಅವರು ಸಮಾಜ ಸೇವೆಯನ್ನು ಮಾಡ್ತಾರೆ. ನೋಡಿ, ಈ ಒಂದು ಅಂಗಡಿಗೂ ಸಹ ಇಲ್ಲಿ ಬಂದು ಒಂದು ಲಕ್ಕಿ ಬಿಟ್ಟಿಗೆ ಜನ ಎಲ್ಲ ಇರ್ತಾರೆ. ಇಲ್ಲಿ ಬಂದಿದ್ದಾರೆ ಸರ್, ಬೇಗ ಬನ್ನಿ ಸರ್ ಅಂತ ಒಂದು 2-3 ಸಲ ಕಾಲ್ ಮಾಡಿದ್ರು. ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ. 3 ಅಂಗಡಿ, ತಂದೆ ತಾಯಿನ ನೋಡ್ಕೊಳ್ಳುವಂಥದ್ದು. ಪೊಲೀಸ್ ಸ್ಟೇಷನ್ಗೆ ಒಂದು 2 ನಿಮಿಷ ನಾವು ಕರೆದ್ರೆ ಸಾಕು, ರಜಾಕಾರ ಬನ್ನಿ ಅಂದರೆ ಸಾಕು, ಇಮಿಡಿಯೇಟ್ ಬರ್ತಾರೆ. ಬೇಕಾಗಿರೋದು ಎಲ್ಲ ಸಪೋರ್ಟ್ ಮಾಡ್ತಾರೆ. ಇವತ್ತು ಯಾರಿಗೆ ಬೇಕಾದ್ರೆ ಸಪೋರ್ಟ್ ಮಾಡ್ತಾರೆ. ಅದೇ ಪೊಲೀಸರಿಗೆ ಸಪೋರ್ಟ್ ಮಾಡುವಂಥದ್ದು ಸ್ವಲ್ಪ ಕಡಿಮೆ. ಆದಷ್ಟು ಜನ ಸ್ವಲ್ಪ ಯೋಚನೆ ಮಾಡ್ತಾರೆ, ಯಾಕೆ ಪೊಲೀಸ್ ಸಪೋರ್ಟ್ ಮಾಡಬೇಕು. ಹಾಗೆ ನಾನು ಇಲ್ಲಿ ಬಂದಾಗಿಂದನೂ ನನಗಿನ್ನೂ ಒಂದೇ ಸ್ಟಾರ್ ಇದ್ದಿದ್ದು. ಅವಾಗಿಂದ ನನಗೆ ಪರಿಚಯ. ಇವಾಗಿನವರೆಗೂ ಸಹ ಒಂದು ಕಾಲ್ ಮಾಡಿದಾಗ ಇದು ನನ್ನ ಕೈಲಿ ಆಗೋದಿಲ್ಲ, ನಾನು ಮಾಡೋದಿಲ್ಲ ಅಂತ ಒಂದೇ ಒಂದು ಮಾತು ಹೇಳೋದಿಲ್ಲ. ಅಷ್ಟು ಚೆನ್ನಾಗಿ ಇವತ್ತು ಸಮಾಜ ಸೇವೆಯನ್ನು ಮಾಡ್ತಾ ಇರುವ ರಜಾಕ್ ಬಪ್ಪಳಿಯವರಿಗೆ ನಿಮ್ಗೆ ಇದು ತಾಲೂಕು ಮಟ್ಟದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವಂಥದ್ದು ನನಗೇನು ಸಮಾಧಾನ ಆಗಿಲ್ಲ. ನಿಮಗೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ನಿಮಗೆ ಪ್ರಶಸ್ತಿಗಳು ಬಂದೇ ಬರ್ತವೆ. ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಹಾಗೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತಾ, ಎಲ್ಲ ಇವತ್ತು ಇದ್ದೀರಿ, ಅಮ್ಮಂದಿರೆಲ್ಲ ಇದ್ದೀರಿ. ನಿಮ್ಗೆ ಎಲ್ರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಪ್ರೀತಿಯಿಂದ ಕರೆದಕ್ಕೆ ಧನ್ಯವಾದಗಳು. ಲೋಕ ಸಂಸ್ಥಾ ಸುಖಿನೋ ಭವಂತು, ಲೋಕ ಸಂಸ್ಥಾ ಸುಖಿನೋ ಭವಂತು. ರಾಧಾಸ್ ಮೇಲಿನ ಪ್ರೀತಿ, ವಿಶ್ವಾಸ, ನಂಬಿಕೆ ಹೀಗೆ ಇರಲಿ ಅಂತ ನಾವು ಆಶಿಸ್ತೀವಿ ಸರ್. ಥ್ಯಾಂಕ್ ಯು. ಹಾಗೆಯೇ ರಜಾಕ್ ಬಪ್ಪಳಿಗೆ ಅವರು ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಕೇಳ್ಕೊತಾರೆ. ಆತ್ಮೀಯ ಎಲ್ಲ ನನ್ನ ರಾಧಾಸ್ ಸಂಸ್ಥೆಯ ಮಿತ್ರರೇ, ಮಾಲಕರೇ, ಈ ಒಂದು ದಿನ ಇಲ್ಲಿ ರಾಧಾಸ್ ಉತ್ಸವ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ನನ್ನ ಗುರುಗಳು, ನಾನು ಈ ಪುತ್ತೂರಿಗೆ ಬಂದ ನಂತರ ನಮಗೆ ಸ್ಕೂಲಲ್ಲಿ 1 ರಿಂದ 7 ತನಕ ಮಾಸ್ಟರ್ ಇರ್ತಾರೆ. ಪೇಟೆಗೆ ಬಂದ ನಂತರ ನಮ್ಮನ್ನು ತಿದ್ದಿಕೊಳ್ಳುವಂಥ ಒಂದು ಮಾಸ್ಟರ್ ಇದ್ರೆ ಅದು ಆಂಜನೇಯ ರೆಡ್ಡಿ ಸರ್. ಅವರಿಗೆ ಒಂದು ಸಂದರ್ಭದಲ್ಲಿ ನಾನು ಹಾಗೆ ಇನ್ನೊಬ್ರು ನಮ್ಮ ಸ್ಕರಿಯ ಸರ್ ಬಂದಿದ್ದಾರೆ, ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಬಹುಶಃ ಈ ರಾಧಾಸ್ ಪುತ್ತೂರು 1996ರಲ್ಲಿ ಆರಂಭವಾದಂಥದ್ದು. ಆ ಒಂದು ಸಂದರ್ಭದಲ್ಲಿ ಅದರ ಪ್ರಥಮ ಗ್ರಾಹಕನಾಗಿ ನಾನು, ನನ್ನ ತಂದೆ ಅವರು ಈ ಒಂದು ಸಂಸ್ಥೆಗೆ
ಪ್ರಥಮ ಗ್ರಾಹಕರಾಗಿ ಬಂದಿದ್ದಾರೆ. ರಾತ್ರಿ 12:30 ಗಂಟೆಗೆ ನಾನು ಬಂದಿದ್ದೆ. ಆ ಒಂದು ಸಂದರ್ಭದಲ್ಲಿ ನಾನು ಚಿಕ್ಕವ, ಒಂದು ಸಂದರ್ಭದಲ್ಲಿ ನಾನು ಕೂಗಿದ್ದೇನೆ ಆ ಒಂದು ಅಂಗಡಿಯಲ್ಲಿ ಕೆಳಗಡೆ. ಆ ಒಂದು ನೆನಪನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂಸ್ಥೆಯ ಮೂಲಕ ನನ್ನನ್ನು ಗುರುತಿಸಿದಿರಿ. ತಮ್ಮೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನನ್ನ ಎರಡು ಮಾತನ್ನ ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ಸಮಾಜ ಸೇವೆ ಮಾಡಿರೋದಕ್ಕಾಗಿ ಅವರಿಗೆ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವಂಥದ್ದು. ನಿಮ್ಮ ಸಮಾಜ ಸೇವೆ ಹೀಗೇ ಮುಂದುವರಿಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ಇವಾಗ ಯಾರನ್ನೂ ಕಾಯಿಸೋದಿಲ್ಲ, ಯಾಕೆಂತ ಹೇಳಿದ್ರೆ ಬಂದಂತಹ ಗ್ರಾಹಕರು ಹೇಳ್ತಾ ಇರ್ಬೋದು ಪೊರ್ತಾಣಿ ಎಂಕ್ಲಿಗೆ ಇಲ್ಲಾಗ ಪೋಡು ಅಂತ. ಹಾಗಾಗಿ ನಿಮ್ಮನ್ನ ಕಾಯಿಸೋದಿಲ್ಲ. ಡ್ರಾವನ್ನು ಪ್ರಾರಂಭ ಮಾಡ್ತೀವಿ. ಇವಾಗ 4ನೆಯ ಡ್ರಾ ಇವತ್ತು ನಡೀತಾ ಇರುವಂಥದ್ದು. ಹಾಗೆಯೇ ತಿಂಗಳಿನ ಪ್ರಥಮ ಬಂಪರ್ ಡ್ರಾ ಕೂಡ ನಡೀತಾ ಇರುವಂಥದ್ದು. ಹಾಗಾಗಿ ಪ್ರಥಮ ಡ್ರಾವನ್ನ ಇವಾಗ ವಾರದ ಪ್ರಥಮ ಡ್ರಾವನ್ನ ನಡೆಸಿಕೊಳ್ಳಲಿಕ್ಕಿದ್ದಾರೆ ಆಂಜನೇಯ ರೆಡ್ಡಿ ಸರ್ ಅವರು. ಚೀಟಿ ಪೊಲೀಸ್ ಸಿಬ್ಬಂದಿಯಾಗಿರುವಂತಹ ಸ್ಕರಿಯಾ ಸರ್ ಕೂಡ ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಓಕೆ, ಇವಾಗ ಡ್ರಾವನ್ನ ನಡೆಸುವಂಥದ್ದು ಆಂಜನೇಯ ರೆಡ್ಡಿ ಸರ್. ಅಲ್ಲಿ ಚೀಟಿ ಇದೆ ಸರ್, ಅದರಲ್ಲಿ ಒಂದು ಚೀಟಿಯನ್ನ ಅವರು ಬಂಪರ್ ಅವರು ವೇಟ್ ಮಾಡ್ಬೋದಾ? ಅಷ್ಟು ಈಗ ಚಿಕ್ಕ 9 ಪ್ರೈಸ್ ಉಂಟಲ್ಲ, ಅದು ಈಗ ಮಕ್ಕಳಿಂದ ಅಲ್ಲಿಂದ ಮಾಡಿ ಪ್ರೋತ್ಸಾಹಕವಾಗಿ 9 ಡ್ರಾ ಕೂಡ ಇರೋವಂಥದ್ದು. ಅದನ್ನು ನಾವು ಇವಾಗ ಪ್ರಥಮವಾಗಿ ನಡೆಸ್ತಾ ಇದ್ದೀವಿ. ಮಕ್ಕಳು ಬರಬೇಕು, ಮಕ್ಕಳು ಬಂದು ಚೀಟಿಯನ್ನ ಎತ್ತಬೇಕು. ಯಾರ ಹೆಸರಿದೆ, ಯಾರಿಗೆ ಪ್ರೋತ್ಸಾಹಕವಾಗಿ ಬಹುಮಾನ ಹೋಗ್ತಾ ಇದೆ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಕುತೂಹಲದಿಂದ ಕಾಯ್ತಾ ಇರ್ಬೋದು. 3,999 ರೂಪಾಯಿಯ ಬೆಲೆಯ ಬಟ್ಟೆಗಳನ್ನು ಖರೀದಿ ಮಾಡಿರುವಂತಹ ಗ್ರಾಹಕರು ನಮಗೂ ಬಂದಿರ್ಬೋದಾ ಅಂತ ಕಾಯ್ತಾ ಇರ್ಬೋದು. ನೋಡೋಣ ಯಾರಿಗೆ ಅದೃಷ್ಟ ಇದೆ, ಯಾರಿಗೆ ಸಿಗುತ್ತೆ ಅನ್ನುವಂಥದ್ದು. ಮೈಕ್ ಪ್ರೋತ್ಸಾಹಕವಾಗಿ ಯಾರಿಗೆಲ್ಲ ಬಹುಮಾನ 9 ಸಿಗ್ತಾ ಇರೋ 9 ಬಹುಮಾನಗಳ ಡ್ರಾ ಇವಾಗ ನಡೀತಾ ಇರುವಂತದ್ದು. ಅದರಲ್ಲಿ ಪ್ರಥಮವಾಗಿ ದೀಕ್ಷಿತಾ ಕೌಡಿಚಾರಿನವರು ಚೈತ್ರ ಅವರು ಅವರ ಊರಿನ ಹೆಸರನ್ನ ಬರ್ದಿಲ್ಲ, ಹಾಗಾಗಿ ಹೆಸರು ಮಾತ್ರ ಹೇಳ್ತೀವಿ. ಫೋನ್ ನಂಬರ್ ಅನ್ನ ಹಾಕಿದ್ದಾರೆ. ಚೈತ್ರ ಅವರಿಗೆ ಈ ಒಂದು ಡ್ರಾ ಬಂದಿರುವಂತದ್ದು. ಆದ್ಯ ರೈ ಅದೇ ಆದ್ಯ ರೈ ಆದ್ಯ ಅನ್ನೊಂದು ಅದ ಊರದ ಬದರ ಮಡಿಕೇರಿ ಆದ್ಯ ಮಡಿಕೇರಿ. ಆದ್ಯ ಮಡಿಕೇರಿ ಅವರು ಮಡಿಕೇರಿಯಿಂದ ಬಂದು ಇಲ್ಲಿ ಬಟ್ಟೆಯನ್ನ ಪರ್ಚೇಸ್ ಮಾಡಿದ್ದಾರೆ. ಕೆ ಉಷಾ ಅವರು ಶಿವಗಿರಿ. ಶ್ರೀಕರ ಭಟ್ ಅವರು ಕೂಡ ಅವರ ವಿಳಾಸವನ್ನ ಬರೆದಿಲ್ಲ. ಶ್ರೀಕರ ಭಟ್ ಫೋನ್ ನಂಬರ್ ಇದೆ. ಜ್ಯೋತಿ ಎಂಬಿ ಇವರು ಕೂಡ ವಿಳಾಸವನ್ನ ಬರೆದಿಲ್ಲ. ಜ್ಯೋತಿ ಎಂಬಿ ಅವರಿಗೆ ಕೂಡ ಡ್ರಾ ಬಂದಿರುವಂತದ್ದು. ಸರಿಯಾ? ದ್ವಿತಿ ಚರಣ್ ಇವರು ಕೂಡ ವಿಳಾಸವನ್ನ ಬರೆದಿಲ್ಲ.
ಜಯಲತಾ ನೌಜಲ್ ಜಯಲತಾ ಅವರು, ರಾಮಕುಂಜದ ಕಮಾಲ್ ಅವರು. 9 ಡ್ರಾಗಳು ನಡೆದಿರೋವಂಥದ್ದು. ಯಾರು ನಿಮ್ಮ ಫ್ಯಾಮಿಲಿ ಯಾರಾದ್ರ ಅವರು? ಹಾಂ, ಇಲ್ಲ. ಓಕೆ, ಅವರು ಖುಷಿಯಲ್ಲಿದ್ದರು, ಅದಕ್ಕೆ ನಾನು ಅಂದ್ಕೊಂಡ್ರೆ ಅವ್ರದ್ದು ಏನಾದರೂ ಫ್ಯಾಮಿಲಿಗೆ ಏನಾದರೂ ಬಂತಾ ಅಂತ. ಓಕೆ, ಇವಾಗ 3 ಡ್ರಾಗಳನ್ನು ನಡೆಸೋವಂಥದ್ದು. ಫಸ್ಟ್, ಸೆಕೆಂಡ್, ಥರ್ಡ್ ಯಾರು ಲಕ್ಕಿಗಳಿದ್ದಾರೆ ಅನ್ನೋದನ್ನು ನೋಡೋಣ. ಪೊಲೀಸ್ ಸಿಬ್ಬಂದಿ ಆಗಿರುವಂತ ಸ್ಕರಿಯ ಸರ್, ಈ ಒಂದು ಥರ್ಡ್ ಬಹುಮಾನ ಯಾರಿಗೆ ಹೋಗ್ತಾ ಇದೆ ಅನ್ನೋದನ್ನ ನೋಡಬೇಕು. ಮಿಕ್ಸಿ ಅಲ್ಲ, ಥರ್ಡ್. ಓಕೆ, ಮಿಕ್ಸಿ ಯಾರಿಗೆ ಮಿಕ್ಸಿ ಸಿಗ್ತಾ ಇದೆ ಅಂತ ನೋಡೋಣ. ಮಿಕ್ಸಿಯ ವಿಜೇತರಾಗಿರುವಂತದ್ದು ವಿಜಯ ವಿಶ್ವಕರ್ಮ ಕಂಬಳಬೆಟ್ಟಿನವರು. ವಾರ್ಡ್ರೂಬ್ನ ವಿಜೇತರಾಗಿರುವಂತದ್ದು ಪ್ರಸಾದ್ ಸೂರ್ಯಮನೆಯವರು. ಇದು ಫಸ್ಟ್, ಈಗ ಬಂಪರ್ ಅವ್ರಿಗೆ ಹೌದು, ಅದು 4 ವಾರದ್ದೆಲ್ಲ ಮಿಕ್ಸ್ ಮಾಡಿ. ಸರಿ, ಅದೇ ರಾಮಶ್ರೀ ಮಾತ್ರ ಪ್ರಥಮ ಬಹುಮಾನವಾಗಿ ಇನ್ವರ್ಟರ್ ಅನ್ನ ಇಟ್ಟಿದ್ರು. ಇದರ ವಿಜೇತರಾಗಿರುವಂತದ್ದು ರಾಮಶ್ರೀ ಅವರು. ಅವರಿಗೆ ಫಸ್ಟ್ ವಾರದ ಕೂಪನ್ ಹಾಕ್ತಿದ್ದಾರೆ, ಅದೊಂದು ಹೇಳಿ. ಫಸ್ಟ್ ವಾರದ, ಸೆಕೆಂಡ್ ವಾರ, ಥರ್ಡ್ ವಾರ ಒಟ್ಟಿಗೆ ಇವಾಗ ತಿಂಗಳ ಬಂಪರ್ ಡ್ರಾ ನಡೀತಾ ಇರೋವಂಥದ್ದು. ಇವಾಗ ಹಾಕ್ತಾ ಇರೋವಂಥದ್ದು 4 ವಾರಗಳು ಏನಿದೆಯೋ ಅವುಗಳನ್ನ ಟೋಟಲ್ ಮಾಡಿ ತಿಂಗಳ ಡ್ರಾವನ್ನು ನಡೆಸ್ತಾ ಇರುವಂಥದ್ದು. ಹಾಗಾಗಿ ಪ್ರಥಮ, ದ್ವಿತೀಯ, ತೃತೀಯ ವಾರದಲ್ಲಿ ಯಾರೆಲ್ಲ ವಿಜೇತರಾಗಿದ್ರು ಆ ಒಂದು ಕೂಪನ್ ಅನ್ನ ಇವಾಗ ಬಾಕ್ಸಿಗೆ ಹಾಕ್ತಾ ಇರುವಂಥದ್ದು. 4 ವಾರಗಳ ಕೂಪನ್ ಅನ್ನ ಮಿಕ್ಸ್ ಮಾಡಿ ಅದರಲ್ಲಿ ಈಗ ಬಂಪರ್ ಡ್ರಾದ ವಿಜೇತರು ಯಾರು ಅನ್ನೋದನ್ನ ಆಯ್ಕೆ ಮಾಡುವಂತಹ ಸಮಯ. ಬಂಪರ್ ಡ್ರಾದಲ್ಲಿ ಸಿಗ್ತಾ ಇರುವಂತದ್ದು ಜುಪಿಟರ್. ನಮ್ಮೆಲ್ಲರ ಮುಂದೆ ಇಟ್ಟಿದ್ದಾರೆ ಜುಪಿಟರ್. ತುಂಬಾನೇ ಚೆನ್ನಾಗಿರುವಂತದ್ದು, ಪ್ರತಿಯೊಬ್ಬರು ಕೂಡ ಈಗ ಟ್ರೆಂಡ್ ಅಲ್ಲಿ ಇರುವಂತದ್ದು ಜುಪಿಟರ್. ಹಾಗಾಗಿ ಇದನ್ನ ಪುತ್ತೂರು ನಗರ ಠಾಣೆಯ ಉಪನಿರೀಕ್ಷಕರಾಗಿರುವಂತಹ ಆಂಜನೇಯ ರೆಡ್ಡಿ ಅವರು ಕೂಪನ್ ಅನ್ನು ತೆಗೆದಿದ್ದಾರೆ. ಯಾರು ವಿಜೇತರಾಗಿದ್ದಾರೆ ಅಂತ ನೋಡೋಣ. ನೆಲ್ಯಾಡಿ ಅವರಿಗೆ ಹೋಗಿರುವಂತದ್ದು ಅಶ್ಲಿನ್ ಡಿಸೋಜಾ ಇವರಿಗೆ. ಅಶ್ಲಿನ್ ಡಿಸೋಜಾ ಇವರು ಇಲ್ಲಿಂದ ನೆಲ್ಯಾಡಿಯಿಂದ ಬಂದು ಇಲ್ಲಿ ಬಟ್ಟೆಯನ್ನ ಪರ್ಚೇಸ್ ಮಾಡಿದ್ದಾರೆ. ಅವರು ವಿಜೇತರಾಗಿರುವಂತದ್ದು ಖಂಡಿತವಾಗ್ಲೂ ಶುಭ ಸುದ್ದಿ. ಕಂಗ್ರಾಟ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಅಶ್ಲಿನ್ ಅವರಿಗೆ. ಅವ್ರು ರಜಾ ಕರೆಗತ್ತೆ ಸನ್ಮಾನ ಆಂಜನೇಯ ರೆಡ್ಡಿ. ರಾಜೇಶ್ ಹೇಳಿದ್ದೆ 3 ಹೀಗೆ ರಾಜೇಶ್
ಇಲ್ಲಿಗೆ ಬಂದ ಟೂ ವೀಲರ್ನ ಯಾರಾದರೂ ಲೇಡಿ ಇದ್ದರೆ ಕರೀರಿ ಆಯ್ತಾ. ಇಲ್ಲಿ ಒಂದು ಹೆಲ್ಮೆಟ್ ಕೊಡೋಕ್ಕಿಂತ ಟೂ ವೀಲರ್ ಲೇಡಿ ಇದ್ದರೆ ಕರೀರಿ. ನಮ್ಮ ಸಿಬ್ಬಂದಿ ವಿಶ್ವನಾಥ್ ಬಾಲಾಜಿ ನಾನದು 31st ಸಾರಿ 7th October to 31st December ಹೇಳಿಲ್ಲ ಫಸ್ಟ್ ಸೀಸನ್ ಅದು ಲಾಸ್ಟ್ ಹೇಳ್ರಿ ಲಾಸ್ಟ್ ಹೇಳಿ. ನೀವು ಹೇಳ್ತೀರಾ? ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿಗಳಿಗೆ ಸನ್ಮಾನ ಮಾಡುವಂತಹ ಸಮಯ. ಪುತ್ತೂರು ನಗರ ಠಾಣೆಯ ಉಪನಿರೀಕ್ಷಕರಾಗಿರುವಂತಹ ಆಂಜನೇಯ ರೆಡ್ಡಿ ಅವರಿಗೆ ಸಂಸ್ಥೆಯ ಸಿಬ್ಬಂದಿಗಳು ಸನ್ಮಾನವನ್ನ ಮಾಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡ್ಕೊಂಡಿರುವಂತಹ ರಜಾಕ್ ಬಪ್ಪಳಿಗೆ ಅವರಿಗೆ ಸನ್ಮಾನವನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆಯೇ ಪೊಲೀಸ್ ಸಿಬ್ಬಂದಿ ಆಗಿರುವಂತಹ ಸ್ಕರಿಯಾ ಇವರಿಗೆ ಕೂಡ ಸನ್ಮಾನವನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ರಾಧಾಸ್ ಕಡೆಯಿಂದ ಪ್ರೀತಿಯ ಸನ್ಮಾನ ಸರ್. ನಿಮಗೆ ಸನ್ಮಾನವನ್ನ ಸ್ವೀಕಾರ ಮಾಡಿರುವಂತಹ ಮೂವರಿಗೆ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಹೆಲ್ಮೆಟ್ ಇಲ್ಲ ಬನ್ನಿ ಬನ್ನಿ ಯಾರಿದ್ದಾರೆ ಇದು ಇವತ್ತೇ ಆಗಿದೆ ಅಲ್ಲ? ಇದು ಕಾರ್ಯಕ್ರಮ ಆಗಿದೆ, ಅದು ಸ್ಟಾರ್ಟಿಂಗ್ ಆಗಿದೆ, ಕಂಟಿನ್ಯೂ ಆಗ್ತಾ ಉಂಟು. ಆ ಕಾರ್ಯಕ್ರಮ ಹೆಲ್ಮೆಟ್ ಅನ್ನ ಕೊಡ್ತಾ ಇದ್ದಾರೆ. ಕೊಡ್ತೇವೆ. ಇಲ್ಲಿ ಯಾರು ಲೇಡಿ ಇದ್ದಾರೆ. ಮಾದಕ ದ್ರವ್ಯ ಮುಕ್ತ ಪುತ್ತೂರು ಮತ್ತು ಸಂಚಾರಿ ನಿಯಮಗಳ ಜನಜಾಗೃತಿ ಕಾರ್ಯಕ್ರಮ ಪುತ್ತೂರು ನಗರ ಪೊಲೀಸ್ ಠಾಣೆ ಮತ್ತು ಸಂಚಾರಿ ಪೊಲೀಸ್ ಠಾಣೆಯ ವತಿಯಿಂದ ನಡೀತಾ ಇರುವಂತದ್ದು. ಹಾಗಾಗಿ ಮಹಿಳಾ ದ್ವಿಚಕ್ರ ವಾಹನ ಸವಾರರು ಯಾರಾದ್ರೂ ಇದ್ರೆ ಇಲ್ಲಿ ಬಂದು ಹೆಲ್ಮೆಟ್ ಅನ್ನ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಉಚಿತವಾಗಿ ಹೆಲ್ಮೆಟ್ ಸಿಗ್ತಾ ಇರುವಂತದ್ದು. ವಾಹನದಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ, ದ್ವಿಚಕ್ರ ವಾಹನದಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಹೆಲ್ಮೆಟ್ ಧರಿಸಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಪಾಲಿಸಬೇಕಾಗಿರುವಂತಹ ನಿಯಮ. ಇದು ಕಡ್ಡಾಯವಾಗಿ ಆಗಬೇಕು. ಹಾಗಾಗಿ ಪೊಲೀಸ್ ಇಲಾಖೆಯಿಂದಲೇ ಉಚಿತವಾಗಿ ಹೆಲ್ಮೆಟ್ ಅನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಯಾರೆಲ್ಲ ದ್ವಿಚಕ್ರ ವಾಹನ ಸವಾರರು, ಮಹಿಳಾ ಸವಾರರು ಇದ್ದೀರೋ ಅವರು ಬಂದು ಉಚಿತವಾಗಿರುವಂತಹ ಹೆಲ್ಮೆಟ್ ಅನ್ನ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಾನೇ ಇದ್ದೇನೆ ಸರ್. ಇಬ್ಬರು ಬರಬೇಕು. ಕುದರ್ದಾಯ್ತೆ ಪೋಯ್ನಾರ್ನ ಅರೆ ನಿಖಿಲ್ ನಾ ಮುಲ್ಪ ಸೀನಿಯರ್ ಬುಕ್ ಕೊಡ್ತಿಲ್ಲ. ರಾಧಾಸ್ ಮಳಿಗೆಯ ಸೀನಿಯರ್ ಸ್ಟಾಫ್ ಆಗಿರುವಂತಹ ಸುಧಾ ಅವರು ಹೆಲ್ಮೆಟ್ ಅನ್ನ ಪಡ್ಕೊಂಡಿದ್ದಾರೆ. ನನ್ನ ಜೀವ ನನ್ನ ರಕ್ಷಣೆ. ಮಾದಕ ದ್ರವ್ಯ ಅಳಿಸಿ ನಮ್ಮೂರ ಉಳಿಸಿ, ನನ್ನ ಜೀವ ನನ್ನ ರಕ್ಷಣೆ, ಈ ಒಂದು ಧ್ಯೇಯದ ಮೂಲಕ ಹೆಲ್ಮೆಟ್ ಅನ್ನ ಉಚಿತವಾಗಿ ದ್ವಿಚಕ್ರ ವಾಹನ ಸವಾರರಿಗೆ ವಿತರಣೆ ಮಾಡ್ತಾ ಇರುವಂತದ್ದು ಪುತ್ತೂರು ನಗರ ಪೊಲೀಸ್ ಠಾಣೆ ಹಾಗೆಯೇ ಪುತ್ತೂರು ಸಂಚಾರಿ ಪೊಲೀಸ್ ಠಾಣೆಯವರು ರಾಧಾಸ್ನ ಸಿಬ್ಬಂದಿಗಳಿಗೆ ಉಚಿತವಾಗಿ ಹೆಲ್ಮೆಟ್ ಅನ್ನ ವಿತರಣೆ ಮಾಡಿದ್ದಾರೆ. ಇನ್ನೊಬ್ರು ಯಾರಾದ್ರೂ ಸಿಬ್ಬಂದಿ ಬರಬೇಕು.
ಪುದರ್ದಾದಾಗೆ ರೇಷ್ಮಾ ರಾಧಾಸ್ನ ಗ್ರಾಹಕರಾಗಿರುವಂತಹ ರೇಷ್ಮಾ ಅವರು ಇನ್ನೊಂದು ಹೆಲ್ಮೆಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ರೆಡ್ಡೆ ಹೆಲ್ಮೆಟ್ ಕುಶಲ ಅಂಡ ಅಭಿನಂದನೆ ಆಡದ ಅಭಿನಂದನೆ. ಆಫರ್ಗಳ ಬಿಗ್ ಬಾಸ್ ರಾಧಾಸ್ ಉತ್ಸವ ಶಾಪ್ ಅಂಡ್ ವಿನ್ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆದಿದೆ. ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನ ಉತ್ತಮ ರೀತಿಯಾಗಿ ಮುನ್ನಡೆಸಿದಂತಹ ಪುತ್ತೂರು ನಗರ ಠಾಣೆಯ ಉಪನಿರೀಕ್ಷಕರಾದ ಆಂಜನೇಯ ರೆಡ್ಡಿ ಸರ್ಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಹಾಗೆಯೇ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ರಜಾಕ್ ಬಪ್ಪಳಿಗೆ ಅವರಿಗೆ ಕೂಡ ಧನ್ಯವಾದಗಳು. ಹಾಗೇನೆ ಪೊಲೀಸ್ ಸಿಬ್ಬಂದಿ ಆಗಿರುವಂತಹ ಸ್ಕರಿಯಾ ಇವರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಹಾಗೇನೆ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮನ ಸಕ್ಸಸ್ ಆಗೋ ರೀತಿಯಾಗಿ ಮಾಡಿದಂತಹ ಪ್ರತಿಯೊಬ್ಬ ಗ್ರಾಹಕರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ.